ಎಸ್, ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬೆಂಗಳೂರಿನಿಂದ ಹಿರಿಯ ಪತ್ರಕರ್ತರಾಗಿರುವಂತಹ ಬಿ ಸಮೀವುಲ್ಲಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಸುಪ್ರೀಂ ಕೋರ್ಟ್ ನಿನ್ನೆ ದಿವಸ ಏನು ಭಾರಿ ಗರಂ ಆಗಿ ಮಾತನಾಡಿರುವಂತಹ ವಿಚಾರ, ಅದರಲ್ಲಿ ಕೂಡ ಪೋರ್ಟಲ್ಗಳು, ಯೂಟ್ಯೂಬ್ ಚಾನೆಲ್ಗಳು ಮತ್ತು ಏನು ಒಂದು ವರ್ಗದ ಮಾಧ್ಯಮಗಳು ಅಂತ ಭಾರಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಒಂದು ವರ್ಗದ ಮಾಧ್ಯಮಗಳು ಏನು ಈ ದೇಶಕ್ಕೆ ಕೆಟ್ಟ ಹೆಸರು ತರುವಂತ ಕೆಲಸ ಮಾಡ್ತಾ ಇದೆ, ಜೊತೆಗೆ ಸುದ್ದಿಗಳಿಗೆ ಕೋಮು ಬಣ್ಣ ಬಳಿಯುವ ಕೆಲಸ ಮಾಡ್ತಾ ಇದೆ ಅಂತ. ಸರ್ ಏನ್ ಹೇಳ್ತೀರಿ ಸರ್? ಇಲ್ಲ, ಅದು ಸರ್ವೋಚ್ಚ ನ್ಯಾಯಾಲಯದಿಂದ ಇಂಥದ್ದೊಂದು ಡೈರೆಕ್ಷನ್ ಬರಬೇಕಿತ್ತು. ಒಂದು ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಇನ್ನೊಂದು ವಿಜುವಲ್ ಮೀಡಿಯಾ, ವಿಶೇಷವಾಗಿ ವಿಜುವಲ್ ಮೀಡಿಯಾ. ಪ್ರಿಂಟ್ ಮೀಡಿಯಾನು ಇದರಲ್ಲಿ ಒಂದು ಭಾಗ ಆಗಿದೆ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಇವರು ಕೊಟ್ಟಿರುವ ನಿರ್ದೇಶನ ಇದೆಯಲ್ಲ, ಇದು ಅತ್ಯಂತ ಮಹತ್ವದ್ದು. ಅದರಲ್ಲೂ ಈಗಿನ ಸಂದರ್ಭದಲ್ಲಿ ಇದು ಒಂದು ರೀತಿಯಲ್ಲಿ ಚಾಟಿಯತೆ. ಹಾಗೇನೆ ಅದನ್ನ ಈಗ ಪತ್ರಿಕಾ ಸ್ವಾತಂತ್ರ್ಯ ಅನ್ನುವ ಹೆಸರಲ್ಲಿ ಬೇಕಾಬಿಟ್ಟಿ ಏನ್ ಬೇಕಿರು ಮಾಡಬಹುದಾ ಎನ್ನುವ ಮುಖ್ಯವಾದಂತಹ ಪ್ರಶ್ನೆ ಇದೀಗ ಉದ್ಭವವಾಗಿದೆ. ಆದ್ದರಿಂದ ಈಗ ನಮ್ಮ ಇತಿಮಿತಿಯಲ್ಲಿ ಜರ್ನಲಿಸ್ಟ್ಗಳಾದವರು ಅಥವಾ ಮಾಧ್ಯಮ ಸಂಸ್ಥೆಯ ಮಾಲೀಕರು ಸ್ವಯಂ ಪ್ರೇರಿತವಾಗಿ ನಮಗೆ ನಾವೇ ನಿರ್ಬಂಧಗಳನ್ನ, ಇತಿಮಿತಿಗಳನ್ನ ಹಾಕಿಕೊಂಡು ನೈತಿಕ ಚೌಕಟ್ಟಲ್ಲಿ ಕಾರ್ಯನಿರ್ವಹಿಸದೆ ಹೋದರೆ ಮುಂದೆ ದೃಶ್ಯ ಮಾಧ್ಯಮ, ಮುದ್ರಣ ಮಾಧ್ಯಮ ಇವೆಲ್ಲವನ್ನು ಕಂಟ್ರೋಲ್ ಮಾಡುವಂತಹ ಒಂದು ಕಾನೂನು ಬಂದರೂ ಬರಬಹುದೇನೋ. ಇದನ್ನ ಏನು ಈ ಇತಿಮಿತಿಯನ್ನ ಮೀರಿ ಮಾಧ್ಯಮಗಳೇ ವರ್ತಿಸುವ ಮೂಲಕ ತಮಗ್ ತಾವೇ ಕಡಿವಾಣ ಹಾಕೋತಾವೆ, ತಮಗ್ ತಾವೇ ತಮ್ಮ ವಿರುದ್ಧ ಕಾನೂನನ್ನ ರೂಪಿಸೋದಕ್ಕೆ ಬರೋದಕ್ಕೆ ಅವರೇ ಕಾರಣ ಆಗ್ತಾರೆ. ಇದು ನಿಶ್ಚಿತ ಇದೆ. ಅಂದ್ರೆ ಈಗ ನಿನ್ನೆ ದಿವಸ ಮಾತನಾಡೋ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನು ಕೂಡ ಕೇಳುತ್ತೆ, ಎಸ್ ಇಂಥ ಏನು ಖಾಸಗಿ ವಾಹಿನಿಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ನೀವು ಏನಾದರೂ ಮಾಡಿದ್ದೀರಾ ಅಂತ. ಹೌದು, ಈಗ ಕೋವಿಡ್ ಬಂದಾಗ ಏನಾಯ್ತು ಹೇಳಿ, ತಬ್ಲಿಕ್ ಕೋಂಬಣ್ಣ ಬಳಿಲಿಲ್ವಾ? ಹೌದು, ಅದನ್ನೇ ಕೋವಿಡ್ಗೂ ಕಮ್ಯುನಲ್ ಫೋರ್ಸ್ಗಳಿಗೆ ಏನ್ ಸಂಬಂಧ? ಸಂಬಂಧ ಇಲ್ಲ. ಅದು ರೋಗ, ಮನುಷ್ಯನ್ ಕಾಡೋ ರೋಗ. ಇಲ್ಲಿ ಮನುಷ್ಯತ್ವ ಮುಖ್ಯ, ಜಾತಿ ಅಲ್ಲ, ಧರ್ಮ ಅಲ್ಲ. ಅದೇನ್ ಜಾತಿ ನೋಡ ಬರುತ್ತಾ? ಆದ್ರೆ ಕಳೆದ ವರ್ಷ ಕೋವಿಡ್ನ ಆರಂಭದ ಆ ಒಂದು ಅವಧಿಯಲ್ಲಿ, ಕಾಲಘಟ್ಟದಲ್ಲಿ ನಮ್ಮ ದೇಶದ ಕನ್ನಡದಿಂದ ಹಿಡಿದು ದೇಶದ ಬಹುತೇಕ ಮುಖ್ಯವಾಹಿನಿಯ ಮಾಧ್ಯಮಗಳು ಕೂಡ ಕೇವಲ ತಬ್ಲಿಗ್ ಅನ್ನೋ ಮೇಲೆಯೇ ಆರೋಪ ಹೊರಿಸುವಂತ, ಕೆಲವು ಕಡೆ ಸರ್ ಒಂದು ನಿಮಿಷ, ಕೆಲವು ಕಡೆ ಆರೋಪಕ್ಕಿಂತಲೂ ಮುಖ್ಯವಾಗಿ ನೇರವಾಗಿ ತೀರ್ಮಾನ ಕೊಡುವಂತ ಏನು ಸುದ್ದಿಗಳನ್ನು ಪ್ರಸಾರ ಮಾಡಲಾಗಿತ್ತು. ಇಂತಹ ಸಂದರ್ಭದಲ್ಲೇ ಏನು ಸುಪ್ರೀಂ ಕೋರ್ಟ್ಗೆ ಈಗ ಏನು ಜಮಿಯಾತ್ ಉಲೇಮಾದವರು ಏನು ಹೋಗಿರುವಂತದ್ದು ಕೂಡ. ಎಸ್, ಅಂದ್ರೆ ಮಾಧ್ಯಮಗಳು ಇಲ್ಲಿ ಕೇವಲ ನ್ಯೂಸ್ ಪೋರ್ಟಲ್ ಅಥವಾ ಯೂಟ್ಯೂಬ್ ಚಾನೆಲ್ ಮಾತ್ರ ಅಲ್ಲದೆ ಮುಖ್ಯವಾಹಿನಿ ಮಾಧ್ಯಮಗಳು ಕೂಡ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಬರಿತಾ ಇರುವ ಬಗ್ಗೆ, ಸುದ್ದಿ ಪ್ರಸಾರ ಮಾಡುವ ಬಗ್ಗೆ ಸುಪ್ರೀಂ ಕೋರ್ಟ್ ಆಕ್ಷೇಪ ಎತ್ತಿರುವಂತದ್ದು. ಇದು ದೇಶಕ್ಕೆ ಕೆಟ್ಟ ಹೆಸರು ಅಂತ. ಹೌದು. ಈಗ ಸರ್, ಈಗ ನಿಯಂತ್ರಣ ಮಾಡೋ ವಿಚಾರದಲ್ಲಿ ನೀವು ಹೇಳಿದ ವಿಚಾರವು ಏನು ನಮಗೆ ನಾವೇ ಮತ್ತೆ ಏನು ಇಂಥ ಒಂದು ನಿಯಂತ್ರಣದ ಲಕ್ಷ್ಮಣ ರೇಖೆಯನ್ನು ಹಾಕಿಸಿಕೊಳ್ಳುವಂತ ಪ್ರಸಂಗ ಈಗ ಬಂದು ಒದಗುತ್ತೆ ಅಂತ. ಆದ್ರೆ ನಿನ್ನೆ ದಿವಸ ಏನು ಸರ್ಕಾರದ ಪರವಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಹೇಳ್ತಾರೆ, ಇಲ್ಲ ನಾವು ಈಗಾಗಲೇ ಸಾಮಾಜಿಕ ಜಾಲತಾಣಗಳು ಅಥವಾ ಯೂಟ್ಯೂಬ್ ಚಾನೆಲ್ಗಳು ಅಥವಾ ಎಲ್ಲ ಈ ರೀತಿಯ ಸುದ್ದಿಗಳನ್ನು ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ IT ನಿಯಮಗಳನ್ನು ರೂಪಿಸಿದ್ದೇವೆ ಅಂತ ಹೇಳಿದ್ದಾರೆ. ಅಲ್ಲ, ಈ ಕೃತ್ಯಗಳಿವೆ ಅಲ್ವಾ, ಈ ತರ ಏಕಪಕ್ಷೀಯವಾಗಿ ಮಾಧ್ಯಮಗಳ ವರ್ತನೆ ಇದೆಯಲ್ಲ, ಈಗ ಅವರಾಗೇನೆ ನಮ್ಮ ಕೈಗೆ ಕೋಳ ಹಾಕಿ ಅಂತ ಕಾನೂನನ್ನು ಮಾಡಿ ನಮ್ಮ ವಿರುದ್ಧ ಅಂತ ಅವರೇ ಆಸ್ಪದ ಮಾಡ್ಕೊಟ್ಟಂಗೆ. ಇದು ನಮ್ಮಲ್ಲಿ ಮಾತಿದೆಯಲ್ಲ ಸರ್, ಬೆತ್ತ ಕೊಟ್ಟು ಪೆಟ್ಟು ತಿನ್ನೋದು ಅಂತ. ಅಷ್ಟೇ. ಎಸ್ ಸರ್. ಥ್ಯಾಂಕ್ ಯು.